ದ್ರಾಕ್ಷಿ ಹಣ್ಣಿನ ಬೆಲೆ ಅಬ್ಬಬ್ಬ ಅಂದ್ರೆ 1 ಕೆಜಿಗೆ 100 ರಿಂದ 150 ರೂಪಾಯಿ ಇರಬಹುದು. ಆದರೆ ಈ ಹೊಸ ತಳಿಯ ಕೇವಲ ಒಂದು ದ್ರಾಕ್ಷಿ ಹಣ್ಣಿಗೆ ಬರೋಬ್ಬರಿ 35,000. ಹಾಗಾದ್ರೆ ಆ ತಳಿ ಯಾವುದು, ಅದರ ಬೆಲೆ ಯಾಕೆ ಇಷ್ಟೊಂದು ದುಬಾರಿ ಅಂತ ನೋಡೋಣ ಇಂದಿನ ದಿನಕ್ಕೊಂದು ವಿಶೇಷದಲ್ಲಿ. ಈ ವರ್ಷ ಕೇವಲ 2,400 ಗೊಂಚಲು ಮಾತ್ರ ಉತ್ಪತ್ತಿಯಾಗುವ ಈ ರೂಬಿ ರೋಮನ್ ದ್ರಾಕ್ಷಿಗಳು ಬಹಳ ಅಪರೂಪದ ಹಾಗೂ ವಿಶ್ವದ ಅತ್ಯಂತ ದುಬಾರಿ ಹಣ್ಣು. ವಿಶೇಷವೆಂದರೆ ಬೆಳೆಯಲಾಗುವ ಪ್ರತಿಯೊಂದು ದ್ರಾಕ್ಷಿಯ ಗುಣಮಟ್ಟವನ್ನು ಖಾತರಿಪಡಿಸಿಕೊಳ್ಳಲು ಸಂಪೂರ್ಣವಾಗಿ ಇದನ್ನು ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಆಯ್ಕೆ ಮಾಡಿದ ದ್ರಾಕ್ಷಿಗಳ ಮೇಲೆ ಸರ್ಟಿಫಿಕೇಶನ್ ಸೇಲ್ ಇಡಲಾಗುತ್ತದೆ. ಈ ದ್ರಾಕ್ಷಿಯನ್ನು ಮಾರಾಟ ಮಾಡಲು ಕಠಿಣ ನಿಯಮಗಳಿವೆ. ದೇಶಗಳಲ್ಲಿ ಈ ಹಣ್ಣುಗಳು ಬಹಳ ಕಡಿಮೆ ಬೆಲೆಗೆ ಸಿಗುತ್ತವೆ, ಕಾರಣ ಅಲ್ಲಿನ ಹವಾಮಾನ. ಆದರೂ ಈ ಹಣ್ಣು ಮಾತ್ರ ಲಕ್ಷಗಳಲ್ಲೇ ಮಾರಾಟವಾಗುತ್ತದೆ. ರೂಬಿ ರೋಮನ್ ದ್ರಾಕ್ಷಿಗಳನ್ನು ಸುಮಾರು 7,50,000 ರೂಪಾಯಿ ಕೊಟ್ಟು ಖರೀದಿಸಬೇಕು. ಬರೀ ಒಂದೇ ಒಂದು ದ್ರಾಕ್ಷಿಯ ಬೆಲೆ ಸುಮಾರು 35,000 ರೂಪಾಯಿ. ಪಿಂಕ್ ಪಾಂಗ್ ಚೆಂಡಿನ ಗಾತ್ರವಿರುವ ಈ ದ್ರಾಕ್ಷಿಯು 20 ಗ್ರಾಂ ತೂಕವಿರುತ್ತದೆ. ಅತ್ಯಂತ ದುಬಾರಿ ಹಣ್ಣಿಗೆ ಜಪಾನಿನ ಐಷಾರಾಮಿ ಹಣ್ಣು ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ. 2008ರಲ್ಲಿ ರೂಬಿ ರೋಮನ್ ದ್ರಾಕ್ಷಿಯ ಹೊಸ ಪ್ರೀಮಿಯಂ ತಳಿ ಆರಂಭವಾಯಿತು. ಈ ಅತ್ಯಂತ ದುಬಾರಿ ದ್ರಾಕ್ಷಿಯನ್ನು ಅಭಿವೃದ್ಧಿಪಡಿಸಲು 14 ವರ್ಷಗಳ ಕಾಲಾವಕಾಶ ತೆಗೆದುಕೊಂಡ ನಂತರ ಇದನ್ನು ಬೆಳೆಸಲಾಯಿತು. ಒಟ್ಟಿನಲ್ಲಿ ಬರೋಬ್ಬರಿ ಒಂದು ದ್ರಾಕ್ಷಿ ಹಣ್ಣಿಗೆ 35,000 ಕೊಟ್ಟು ತಿನ್ನಬೇಕಾದ್ರೆ ಆ ಹಣ್ಣಿನ ರುಚಿ ಎಷ್ಟಿರಬಹುದು? ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.